ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈರಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಲೋ, ನಮಸ್ತೆ, ನಮಸ್ಕಾರ. ನಮ್ಮ ಟಿವಿ ನೋಡ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೆ ಕರಾವಳಿಗರ ಮನೆಗೆದ್ದ ಅಡುಗೆ ಮನೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್ ಆ್ಯಂಡ್ ಡೈರಿ ಡೇ ಐಸ್ ಕ್ರೀಮ್. ಎನಿವೇಸ್ ವೀಕ್ಷಕರೇ, ಒನ್ಸ್ಗೆ ನಿಮ್ಮೆಲ್ಲರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದಿದ್ದಾರೆ ಸೌಮ್ಯ ಅವರು. ಬನ್ನಿ, ಇವರನ್ನ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಾ? ಓಕೆ, ಸೊ ಏನು ಸ್ಪೆಷಲ್ ರೆಸಿಪಿ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ಸಾಂಬಾರ್ ಪಕೋಡ. ಓಕೆ, ಸೂಪರ್. ಸೊ ಅಡುಗೆ ಶುರು ಮಾಡೋಣ. ಹೆಂಗೆ ಶುರು ಮಾಡೋಣ? ಮೊದಲಿಗೆ ಓಕೆ, ಸೊ ಬೌಲ್ಗೆ ಹಾಕುವಂಥದ್ದು ಅಲ್ವಾ? ಕಡಲೆ ಹಿಟ್ಟು ನಾನು ಕೇಳ್ತಾ ಇಲ್ಲ, ಗಟ್ಟಿ ಹೇಳ್ಬೇಕು ನೀವು. ಓಕೆ, ಹಾಂ, 3 ಸ್ಪೂನ್ ಉಪ್ಪು, ಜೀರಿಗೆ ಸ್ವಲ್ಪ, ಓಕೆ, ಓಕೆ, ನೀರು ಹಾಕ್ಲಿಕ್ಕಿದೆಯಾ? ಹಾಕ್ಲಾ? ಎಷ್ಟು ಬೇಕು ಹೇಳಿ? ಎಣ್ಣೆ ಬಿಸಿಗೆ ಓಕೆ. ನೀರು ಬೇಕಂತ ಹೇಳಿದಾ? ಓಕೆ, ಅಲ್ಲ, ಎಣ್ಣೆ ಸಹ ಬೇಕು. ಹಾಂ, ನೀರು ಹಾಕ್ಲಿಕ್ಕಿದೆಯಲ್ಲ? ಎಸ್, ನಮ್ಮ ಕಾರ್ಯಕ್ರಮದಲ್ಲಿ ಉಪಯೋಗಿಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಎಣ್ಣೆ ಬಿಸಿಗೆ ಇಟ್ಟಿದ್ದೀವಿ. ಸೊ ಮೇಡಮ್ ಹೇಳಿ, ಎಲ್ಲಿಂದ ಬಂದಿದ್ದೀರಾ ತಾವು? ಮೂಡುಬಿದ್ರೆಯಿಂದ. ಓಕೆ, ಸೊ ಯಾರೆಲ್ಲ ಇರೋದು ಮನೆಯಲ್ಲಿ? ಗಂಡ ಮಕ್ಕಳು. ಓಕೆ, ಹೆಂಡತಿ. ಓಕೆ, ಅವ್ರ ಮಕ್ಕಳು, ಮತ್ತೆ ಅತ್ತೆ ಮಾವ ಇದ್ದಾರೆ, ಮಾವ ಇಲ್ಲ. ಓಕೆ, ಅಂತೂ ಜಾಯಿಂಟ್ ಫ್ಯಾಮಿಲಿ. ಸೊ ಮಕ್ಕಳು ಏನು ಮಾಡ್ಕೊಂಡಿದ್ದಾರೆ? ಚಿಕ್ಕ ಮಗು ಸಿಂಗಲ್? ಒಂದು ಇಲ್ಲ, 2. ದೊಡ್ಡವನಿಗೆ 4 ವರ್ಷ ಆಯ್ತು. ಓಕೆ, ಇನ್ನೊಂದು ಸಣ್ಣದು 9 ತಿಂಗಳು. ಓಕೆ, ಎಲ್ಲೇನ ಡಿಪ್ ಮಾಡಿ ಹಾಗೆ ಹಾಕೋದಾ? ಓಕೆ, ಈಗ ಅದಕ್ಕೆ ಹಾಕು. ಎಸ್, ಓಕೆ. ಸೊ ಈ ಥರ ಒಂದು ಅಡುಗೆ ಮಾಡ್ಬೋದು ಅಂತ ಯಾರು ಹೇಳ್ಕೊಟ್ರು ತಮಗೆ? ನನ್ನ ತಾಯಿ. ನಿಮ್ಮ ತಾಯಿ? ಓಕೆ. ಸೊ ಇದು ಇಷ್ಟ ಆದರೆ ಅಲ್ಲಿಗೆ ಅಡುಗೆ ರೆಡಿ ಆಗುತ್ತಾ? ಓಕೆ, ವೆರಿ ಸಿಂಪಲ್. ಸೊ ಮನೇಲಿ ಇದನ್ನು ಹಾಗಿದ್ರೆ ಯಾವಾಗ ಮಾಡ್ತಾ ಇರ್ತೀರಾ ಅನ್ಸುತ್ತೆ. ಸೊ ಯಾವ ದೃಷ್ಟಿಯಿಂದ ಮಾಡ್ತೀರಾ? ಒಂದು ಸುಲಭವಾಗಲಿ ಅಂತ ಮಾಡ್ತೀರಾ ಅಥವಾ ಓಕೆ ಆರೋಗ್ಯಕ್ಕೆ ಏನೋ ಒಳ್ಳೇದು ಹಾಗೆ? ಮಕ್ಕಳಿಗೆ ಒಳ್ಳೇದು. ಓಕೆ, ಸೊ ನಿಮಗೆ ಸುಲಭ ಆಗುತ್ತೆ ಅಂತಲ್ಲ? ಓಕೆ,
ಇದೀಗ ಆಯ್ತು. ಆಯ್ತ್ಯಾ? ಓಕೆ. ಸೊ ಜಸ್ಟ್ ಈ ಕಲರ್ಗೆ ಬಂದರೆ ಸಾಕಾಗುತ್ತಲ್ವಾ? ಓಕೆ. ಓಕೆ, ಎಸ್. ಬಿಸಿ ಬಿಸಿಯಾದ ಸಂಬರವಳ್ಳಿ ಪಕೋಡ. ಎಸ್, ಬಿಸಿ ಬಿಸಿಯಾದ ಸಾಂಬಾರುವಳ್ಳಿ ಪಕೋಡ. ಕರೆಕ್ಟ್ ಅಲ್ಲ? ನಾನು ಜಸ್ಟ್ ನಿಮ್ಮ ಮೌತ್ ಲಿಪ್ಸ್ ಇದಾಗೋದನ್ನು ನೋಡಿಬಿಟ್ಟು ಗೆಸ್ ಮಾಡಿ ಹೇಳಿದೆ, ನೀವು ಅದೇ ಹೇಳಿದ್ದು ಅಂತ. ಕರೆಕ್ಟಾ? ಓಕೆ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಬಿಸಿ ಬಿಸಿ ಆಗಿರುವಂತಹ, ಸೂಪರ್ ಆಗಿರುವಂತಹ, ಸ್ಪೀಡ್ ಆಗಿರುವಂತಹ ಸಾಂಬಾರುವಳ್ಳಿ ಪಕೋಡ ರೆಡಿ ಆಗಿದೆ. ಹೇಗೆ ಮಾಡೋದು ಅಂತ ಅಷ್ಟೇ ಫಾಸ್ಟಾಗಿ ನೋಡ್ಕೊಂಬನ್ನಿ. ಸಂಬರಬಳ್ಳಿ ಪಕೋಡ ತಯಾರಿಸುವ ವಿಧಾನ. ಮೊದಲು ಕಡಲೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಮೆಣಸಿನ ಪುಡಿ, ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ಕಲಸಿ. ನಂತರ ದೊಡ್ಡ ಪತ್ರೆ ಎಲೆಯನ್ನು ಕಡಲೆ ಹಿಟ್ಟಿನಲ್ಲಿ ಅದ್ದಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ಈಗ ಸಂಜೆ ಚಹಾಕ್ಕೆ ಬಿಸಿ ಬಿಸಿ ದೊಡ್ಡ ಪತ್ರೆ ಅಥವಾ ಸಂಬರಬಳ್ಳಿ ಪಕೋಡ ರೆಡಿ. ಎಸ್ ಮೇಡಮ್, ಸೊ ಟೇಸ್ಟ್ ಮಾಡೋಣ ಈಗ. ತಗೊಳ್ಳಿ, ಟೇಸ್ಟ್ ಮಾಡಿ. ಎಸ್, ಸಾಂಬಾರುವಳ್ಳಿ ಪಕೋಡ ನೋಡುವ ಹೇಗಾಗಿದೆ ಅಂತ. ಆ್ಯಕ್ಚುಲಿ ಇದನ್ನು ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ. ಎಲೆಯ ಫ್ಲೇವರ್ ಲೈಟಲ್ಲಿ, ಖಾರ ಎಲ್ಲ ಅಷ್ಟೊಂದು ಗೊತ್ತಾಗಲ್ಲ, ಮೀಡಿಯಮ್ ಅಲ್ಲಿಂದ ಅಲ್ಲಿಗೆ ಸಿಗ್ತಾ ಇದೆ. ಒಟ್ಟಿನಲ್ಲಿ ಚೆನ್ನಾಗಾಗಿದೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ನೆಕ್ಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ಮ್ಯಾಗಿ ಬೋಂಡ. ಮ್ಯಾಗಿ ಬೋಂಡಾ. ಓಕೆ, ಸೂಪರ್. ಸೊ ಅದಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು ಮಾಡ್ಕೊಡ್ತಾ ಇರಿ, ಓಕೆನಾ? ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸಾಂಬಾರುವಳ್ಳಿ ಪಕೋಡ ಅಂತೂ ಸೂಪರ್ ಆಗಿತ್ತು. ಆ್ಯಂಡ್ ಸಿಂಪಲ್ ಆಗಿ ಸೂಪರಾಗಿ ಮನೆಯಲ್ಲಿ ನಾವು ಮಾಡ್ಕೋಬೋದು ಇದನ್ನು. ಆ್ಯಂಡ್ ಸದ್ಯಕ್ಕೆ ನಾನಂತೂ ಬ್ರೇಕ್ ತೊಗೊಳ್ಳುವಂತಹ ಸಮಯ ಬಂದಿದೆ. ಸೊ ಬ್ರೇಕ್ ತೊಗೊಂಡು ಬೇಗ ವಾಪಸ್ ಬರ್ತೀನಿ, ಕಾಯ್ತಾ ಇರಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತುರ್ದಾಲ್, ಡೈರಿ ಡೇ ಐಸ್ ಕ್ರೀಮ್. ಎನಿವೇಸ್ ವೀಕ್ಷಕರೇ, ಒನ್ಸಿಗೆ ನಿಮ್ಮೆಲ್ಲರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ನಮ್ಮ ಗೆಸ್ಟನ್ನು ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಬನ್ನಿ ಮೇಡಮ್, ಒನ್ಸಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆಗಲೇ ಇನ್ನೊಂದು ರೆಸಿಪಿ ಮಾಡ್ಕೊಡ್ತೀನಿ, ಹೇಳ್ಕೊಡ್ತೀನಿ ಅಂತ ಹೇಳಿದ್ರಿ. ಸೊ ಏನದು? ನೂಡಲ್ಸ್ ಬೋಂಡ. ನೂಡಲ್ಸ್ ಬೋಂಡ. ಬೋಂಡ. ಓಕೆ, ಸರಿ. ಸೊ ಹಾಗಿದ್ರೆ ಅಡುಗೆನ ಶುರು ಮಾಡೋಣ. ಮೊದಲಿಗೆ ಹೇಗೆ, ಏನು ಇದು ಬಾಣಲೆ. ಬಾಣಲ್ಲಿ ಇಡಬೇಕಾ? ಸ್ಟವ್ ಆನ್ ಮಾಡೋದು ಬೇಡವಾ? ಮಾಡಿ. ಮಾಡಬೇಕು. ಓಕೆ, ಎಸ್. ಎಣ್ಣೆ ಒಂದು 2 ಸ್ಪೂನ್. ಎಣ್ಣೆ. ಸೊ ಇದನ್ನೇ ಹಾಕೋಣ. ಬಿಸಿ ಎಣ್ಣೆ ಇದೆ. 2 ಸ್ಪೂನ್ ಸಾಕಾಗುತ್ತಾ? 1 ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾಗುತ್ತಾ? ಹಾಕ್ಲಾ ಇನ್ನೊಂದು ಸ್ಪೂನ್? ಹಾಕೋದು ಮತ್ತೆ ಎಣ್ಣೆ ಎಲ್ಲ ಬಿಡಿ. ಓಕೆ, ಸರಿ. ಹಾಂ, ಸ್ವಲ್ಪ ಕರಿಬೇವು. ಕರಿಬೇವು. ಓಕೆ, ಕಾಯಿ ಮೆಣಸು. ಕಾಯಿ ಮೆಣಸು. ಓಕೆ, ಈರುಳ್ಳಿ. ಈರುಳ್ಳಿ. ಓಕೆ, ಮೇಡಮ್ ಏನು ಮಾಡ್ಕೊಂಡಿದ್ದೀರಾ ತಾವು? ನಮ್ಮ ಮನೆಯಲ್ಲೇ ಇದೆ. ಮನೇಲೇ ಇರೋದು, ಹೌಸ್ ವೈಫ್? ಹ್ಞೂ. ಓಕೆ. ಸೊ ನಿಮ್ಮ ಗಂಡನ ಮನೆ ಮೂಡಬಿದ್ರಿನಾ? ಮೂಡುಬಿದ್ರೆ. ಆ್ಯಂಡ್ ತಾಯಿ ಮನೆ?
ಸಾಮಾನ್ಯ ಇದೆ ಸುರತ್ಕಲ್. ಸುರತ್ಕಲ್. ಓಕೆ. ಟೊಮೆಟೊ ಹಾಕು. ಟೊಮ್ಯಾಟೊ. ಓಕೆ. ಉಪ್ಪು ಸ್ವಲ್ಪ. ಉಪ್ಪು. ಎಸ್. ಸ್ವಲ್ಪ ನೀರು. ನೀರು. ಓಕೆ. ಎಷ್ಟು ಬೇಕಾಗುತ್ತೆ ಹೇಳಿ. ಹಾಕ್ಲಾ? ಸಾಕು. ಓಕೆ. ಈಗ ಪೌಡರ್ ಗರಂ ಮಸಾಲ. ಗರಂ ಮಸಾಲೆ ಪೌಡರ್. ಓಕೆ. ಈಗ ಇದು ನೂಡಲ್ಸ್ ಹಾಕು. ಓಕೆ. ಹಾಂ. ಅದನ್ನು ಕಟ್ ಮಾಡಿ ಹಾಕೋದಲ್ಲ, ಡೈರೆಕ್ಟ್ ಹಾಕಿ ಬಿಡೋದಾ? ಸೊ ಮೇಡಮ್, ನೀವು ಮನೆಯಲ್ಲಿ ವೆಜ್ಜೇ ಜಾಸ್ತಿ ಪ್ರಿಫರ್ ಮಾಡ್ತೀರಾ ನಾನ್ ವೆಜ್ಜಾ? ನಾನ್ ವೆಜ್. ನಾನ್ ವೆಜ್ ಮಾಡ್ತೀರಾ? ಓಕೆ. ಸೊ ನಾನ್ ವೆಜ್ಜಲ್ಲಿ ಯಾವುದು ನಿಮ್ಮ ಫೇವ್ರೇಟ್ ಯಾವುದು? ಫಿಶ್. ಫಿಶ್ ಫೇವ್ರೇಟ್ ನಿಮಗೆ? ಓಕೆ. ಹಾಗಿದ್ರೆ ನಿಮಗಂತೂ ಡೆಫಿನೆಟ್ಲಿ ಇದು ಯೂಸ್ ಆಗುತ್ತೆ. ಸೊ ಗಾದ್ರೆ ಅವರ ರೆಡಿಮೇಡ್ ಸೀ ಫುಡ್ ಬಂದಿದೆ. ಏನಂತ ಹೇಳಿದರೆ ಆಲ್ರೆಡಿ ಪ್ಯಾಕಲ್ಲಿ ರೆಡಿಯಾಗಿರುತ್ತೆ. ಅದನ್ನು ಮತ್ತೆ ಜಸ್ಟ್ ಡೀಪ್ ಫ್ರೈ ಮಾಡಿದರೆ ಆಯಿತು, ಜಸ್ಟ್ ಯೂಸ್ ಮಾಡಿದರೆ ಅಲ್ಲಿಗೆ ರೆಡಿಯಾಗಿರುತ್ತೆ. ಆ್ಯಂಡ್ ಟೇಸ್ಟಿ ಕೂಡ ಹೌದು, ಹೆಲ್ದಿ ಕೂಡ ಹೌದು. ಒಂದು ಸರಿ ನೀವು ಕೂಡ ಟ್ರೈ ಮಾಡಿ, ಓಕೆನಾ? ಎಸ್. ಕೊತ್ತಂಬರಿ ಸೊಪ್ಪು. ಓಕೆ. ಆಯ್ತು, ಇದು ಸಾಕು. ಆಫ್ ಮಾಡಲಾ? ಆಯ್ತು. ಓಕೆ. ಈಗ ಇದು ಮಿಕ್ಸ್ ಮಾಡಬೇಕು. ಓಕೆ ಸರಿ. ಸೊ ಇದು ಎಣ್ಣೆ ಬಿಸಿ ಆಗಬೇಕಾ? ಹೌದು. ಓಕೆ. ಪೊಟ್ಯಾಟೊ ಕೂಡ ಹಾಕಿದ್ದೀರಾ? ಬೇಯಿಸಿರುವಂತಹ ಪೊಟ್ಯಾಟೊ. ಇದು ಕಡಲೆ ಹಿಟ್ಟು ಮಿಕ್ಸ್ ಮಾಡಬೇಕಂತ ಬೌಲ್. ಓಕೆ. ಸ್ವಲ್ಪ ಕಡಲೆ ಹಿಟ್ಟು ಹಾಕು. ಕಡಲೆ ಹಿಟ್ಟು. ಓಕೆ. ನೀರು ಬೇಕಾ? ಉಪ್ಪು ಸ್ವಲ್ಪ. ಉಪ್ಪು. ಓಕೆ. ಎಷ್ಟು ಬೇಕಾಗುತ್ತೆ ಹೇಳಿ. ಸಾಕಾ? ಈಗ ಕಡಲೆ ಹಿಟ್ಟು ರೆಡಿ ಆಗಿದೆ. ಇನ್ನು ಇದನ್ನು ಉಂಡೆ ಮಾಡಿ ಓಕೆ. ಡಿಪ್ ಮಾಡಿ ಉಂಡೆ ಮಾಡಿ ಇದಕ್ಕೆ ಹಾಕಿ. ಅದಕ್ಕೆ ಹಾಕೋದಾ? ಓಕೆ ಸರಿ. ಹಾಂ. ಸೊ ಇದಕ್ಕೆ ಬೇಕಂತ ಹೇಳಿದರೆ ಪೊಟ್ಯಾಟೊ ಬದಲು ಚಿಕನ್ ಕೂಡ ಹಾಕ್ಬೋದು ಅನಿಸುತ್ತೆ ಅಲ್ವಾ? ಸೊ ಗಾದ್ರೆ ಪ್ರಾಡಕ್ಟ್ ಇದೆ. ಸೊ ಮೀನು ಫಿಶ್ ಕೂಡ ಹಾಕ್ಬೋದು ಅನಿಸುತ್ತೆ. ಎಸ್. ಸೊ ವೆರೈಟಿ ಆಗಿರುತ್ತೆ ಆವಾಗ. ತುಂಬ ಫ್ರೈ ಆಗಬೇಕಾ? ರೆಡ್ ಕಲರ್ ಬರಬೇಕಾ? ಹೌದಾ? ಹೌದು. ಓಕೆ. ಸೊ ನಿಮ್ಮ ಹವ್ಯಾಸಗಳೇನು ಮೇಡಮ್? ಏನು ಮಾಡ್ತಾ ಇರ್ತೀರಾ ಫ್ರೀ ಟೈಮಲ್ಲಿ? ಟಿ ವಿ ನೋಡ್ತೇನೆ. ಓಕೆ. ಮತ್ತೇನಿಲ್ಲ. ಮತ್ತೇನಿಲ್ಲ, ಅಷ್ಟೇ ಟಿ ವಿ ಮಾತ್ರ ನೋಡ್ತೀರಾ?
ಇವಾಗ ಸಂಡೇ ಎಲ್ಲ ಸಿಗುತ್ತೆ, ಬೆಳಿಗ್ಗೆಯಿಂದ ರಾತ್ರಿ ತನಕ ಟಿ ವಿ ನೋಡೋಕ್ಕಂತೂ ಆಗಲ್ಲ. ಹಾಗೆ ಆ ಟೈಮಲ್ಲಿ ಹೊರಗಡೆ ಎಲ್ಲಿಯಾದರೂ ಹೊರಗಡೆ ಹೋಗ್ತೀರಾ? ಓಕೆ, ಆಯ್ತು. ಆಯಿತಾ, ಆಫ್ ಮಾಡಲಾ? ಬಿಸಿ ಬಿಸಿಯಾದ ನೂಡಲ್ಸ್ ಬೋಂಡ ರೆಡಿ. ಎಸ್, ನೂಡಲ್ಸ್ ಬೋಂಡ ರೆಡಿ ಆಗಿದೆ, ಬಿಸಿ ಇದೆ. ಟೇಸ್ಟ್ ಮಾಡೋಣ? ತಗೊಳ್ಳಿ, ಟೇಸ್ಟ್ ಮಾಡಿ. ತುಂಬಾ ಬಿಸಿ ಇದೆ. ಚೆನ್ನಾಗಿದೆ. ಪೊಟ್ಯಾಟೊ, ನೂಡಲ್ಸ್ ಪೀಸಸ್, ಮತ್ತು ಏನೆಲ್ಲ ಹಾಕಿದ್ದೀವಿ, ಟೊಮ್ಯಾಟೊ ಎಕ್ಸೆಟ್ರಾ ಥಿಂಗ್ಸ್, ಅದರ ಜಸ್ಟ್ ಫ್ಲೇವರ್ ಸಿಗ್ತಾ ಇದೆ. ಸ್ಮೂತಾಗಿ ತಿನ್ಬೋದು ಅಷ್ಟೇ. ಚೆನ್ನಾಗಿದೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಸೂಪರ್ ಆಗಿರುವಂತಹ ನೂಡಲ್ಸ್ ಬೋಂಡ ರೆಡಿ ಆಗಿದೆ. ಯೂಶ್ವಲಿ ನಾವು ಹಾಗೆ ನೂಡಲ್ಸ್ನ ತಿಂತಾ ಇರ್ತೀವಿ, ಅಥವಾ ಸ್ವಲ್ಪ ಏನಾದರೂ ನಾನ್ ವೆಜ್ ಐಟಮ್ಸ್ ಮಿಕ್ಸ್ ಮಾಡ್ತೀವಿ, ಇಲ್ಲ ಅಂತ ಹೇಳಿದರೆ ಅಷ್ಟೇ ತಿಂದಕ್ಕೆ ಬಿಡ್ತೀವಿ. ಬಟ್ ಇದು ಈ ಥರ ಕೂಡ ಮಾಡ್ಬೋದು ಅಂತ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ ನಿಮಗೆ. ಆ್ಯಂಡ್ ಸದ್ಯಕ್ಕೆ ಇದು ಹೇಗೆ ಮಾಡೋದು ಅಂತ ಒಂದ್ಸರಿ ನೋಡ್ಕೊಂಬನ್ನಿ. ನೂಡಲ್ಸ್ ಬೋಂಡಾ ತಯಾರಿಸೋ ವಿಧಾನ. ಮೊದಲು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಬೇವು, ಹಸಿಮೆಣಸು, ಈರುಳ್ಳಿ ಒಗ್ಗರಣೆ ಮಾಡಿಕೊಂಡು ಹೆಚ್ಚಿದ ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ಬೇಯಿಸಿ. ಟೊಮ್ಯಾಟೊ ಬೆಂದ ನಂತರ ಗರಂ ಮಸಾಲಾ ಪುಡಿ, ನೂಡಲ್ಸ್ ಹಾಕಿ ಬೇಯಿಸಿ, ಕೊತ್ತಂಬರಿ ಸೊಪ್ಪು ಉದುರಿಸಿ. ಆನಂತರ ತಯಾರಿಸಿದ ನೂಡಲ್ಸ್ಗೆ ಬೇಯಿಸಿ ಕಿವುಚಿದ ಆಲೂಗಡ್ಡೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಇನ್ನೊಂದೆಡೆ ಕಡಲೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ಕಲಸಿಕೊಳ್ಳಿ. ತಯಾರಿಸಿದ ನೂಡಲ್ಸನ್ನು ಉಂಡೆ ಮಾಡಿ ಕಡಲೆ ಹಿಟ್ಟಿನಲ್ಲಿ ಅದ್ದಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ನೂಡಲ್ಸ್ ಬೋಂಡ ಸವಿಯಲು ಸಿದ್ಧ. ಎಸ್ ಮೇಡಮ್, ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, 2 ಸೂಪರ್ ರೆಸಿಪಿ ಹೇಳ್ಕೊಟ್ಟಿದ್ದೀರಾ, ಮೆಲ್ಲಗೆ ಮಾತಾಡಿದ್ದೀರಾ, ಹೇಗೆ ಅನಿಸ್ತು ನಿಮಗೆ? ತುಂಬ ಖುಷಿ ಆಯಿತು. ಓಕೆ, ಇಲ್ಲಿ ಬರಬೇಕಂತ ಎನಿಸ್ತಿತ್ತು ನನಗೆ. ಓಕೆ, ಇವತ್ತೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ ನಿಮಗೆಲ್ಲ ತುಂಬ ಥ್ಯಾಂಕ್ಸ್. ಓಕೆ, ಖುಷಿ ಅನ್ನುವಂಥ ವರ್ಡ್ ನನಗೆ ಕೇಳಿಸ್ತು, ಮತ್ತು ಚಾನ್ಸ್ ಅನ್ನುವಂಥ ವರ್ಡ್ ಕೇಳಿಸ್ತು. ಬಟ್ ಒಟ್ಟಿನಲ್ಲಿ ನಾನು ಬಾಕಿದೆಲ್ಲ ಅರ್ಥ ಮಾಡಿಕೊಂಡೆ. ಓಕೆನಾ, ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದು 2 ಸೂಪರ್ ರೆಸಿಪಿ ಹೇಳ್ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ನನಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್, ಅದರ ಜೊತೆಗೆ ಸಂತೋಷ್ ರೈಸ್ ಮಿಲ್ಸ್ ಅವ್ರ ಕಡೆಯಿಂದ ಕೂಡ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ವಾ, ನಾವು ಯೂಶ್ವಲಿ ಮನೇಲಿ ಮಾಡೋ ತಿಂಡಿಯಲ್ಲೇ ಏನೆಲ್ಲ ವ್ಯತ್ಯಾಸ ಮಾಡಿಬಿಟ್ಟು ಡಿಫ್ರೆಂಟ್ ಆಗಿರುವಂತಹ ರೆಸಿಪಿಗಳನ್ನು ರೆಡಿ ಮಾಡ್ಬೋದು ಅಂತ. ಸೊ ಡೆಫಿನೆಟ್ಲಿ ಹೀಗೇ ಹೊಸ ಹೊಸ ರುಚಿಗಳನ್ನು ನಮ್ಮ ರುಚಿ ಕಾರ್ಯಕ್ರಮದಲ್ಲಿ ನಾವು ತೋರಿಸ್ತಾ ಇರ್ತೀವಿ. ಆ್ಯಂಡ್ ನಮ್ಮ ರುಚಿ ಕಾರ್ಯಕ್ರಮನ ನೋಡ್ತಾ ಇರಿ. ಆ್ಯಂಡ್ ಸದ್ಯಕ್ಕೆ ಹೊರಡ್ತಾ ಇದ್ದೀನಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈರಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.